ರಾಯ್ಬರೇಲಿಯಲ್ಲಿ ಅಪ್ರಾಪ್ತ ವಯಸ್ಸಿನ ದಲಿತ ಬಾಲಕನನ್ನು ಠಾಕೂರ್ ಸಮುದಾಯಕ್ಕೆ ಸೇರಿದ ಯುವಕರು ತಮ್ಮ ಕಾಲು ನೆಕ್ಕಿಸಿದ ಅಮಾನವೀಯ ಘಟನೆ ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ ನಡೆದಿದ್ದು, ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ವರದಿಗಳ ಪ್ರಕಾರ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ತಾಯಿಯ ವೇತನವನ್ನು ದಲಿತ ಬಾಲಕ ಮಾಲೀಕರ ಬಳಿಯಲ್ಲಿ ಕೇಳಿದ್ದು, ಇದಕ್ಕಾಗಿ ಈ ರೀತಿಯ ಕೃತ್ಯವನ್ನು ನಡೆಸಲಾಗಿದೆ ಎಂದು ಹೇಳಲಾಗಿದೆ. 2.5 ನಿಮಿಷಗಳ ವಿಡಿಯೋದಲ್ಲಿ ಠಾಕೂರ್ ಸಮುದಾಯದ ಯುವಕನೋರ್ವ ಬೈಕ್ನಲ್ಲಿ ಕುಳಿತುಕೊಂಡು ದಲಿತ ಬಾಲಕನ ಕಿವಿ ಹಿಡಿದು ತನ್ನ ಕಾಲು ನೆಕ್ಕುವಂತೆ ಬಲವಂತವಾಗಿ ನೆಲಕ್ಕೆ ದೂಡುತ್ತಿರುವ ದೃಶ್ಯ ಕಂಡುಬಂದಿದೆ. ಸುಮಾರು 6-8 ಮಂದಿ ಯುವಕರು ಈ ಕೃತ್ಯ ನಡೆಸಿದ್ದು, ಇವರ ಕೃತ್ಯದಿಂದ ಬೆದರಿ ನಡುಗುತ್ತಿರುವ ದಲಿತ ಬಾಲಕನನ್ನು ಕಂಡು ಯುವಕರು ಗಹಗಹಿಸಿ ನಗುತ್ತಿದ್ದು, ಒಬ್ಬಾತ ತನ್ನ ಸಹಚರರನ್ನು ಠಾಕೂರ್ ಎಂದು ಕರೆಯುತ್ತಿರುವುದು ಕೇಳಿಬಂದಿದೆ. ಇನ್ನು ಇಂತಹ ತಪ್ಪು ಮಾಡುತ್ತೀಯ ಎಂದು ಬಾಲಕನಿಗೆ ತಂಡ ಹಲ್ಲೆ ನಡೆಸಿರುವುದು ಕಂಡುಬಂದಿದೆ. ಇನ್ನೊಂದು ವಿಡಿಯೋದಲ್ಲಿ ಬಾಲಕನಿಗೆ ಗಾಂಜಾ ಸೇದಿಸಲು ಬಲವಂತ ಮಾಡುತ್ತಿರುವುದು ಸಹ ಕಂಡುಬಂದಿದೆ. ಏಪ್ರಿಲ್ 10ರಂದು ಈ ಘಟನೆ ನಡೆದಿದ್ದು, ಘಟನೆಯ ವಿಡಿಯೋ ಈಗ ವೈರಲ್ ಆಗಿದೆ. ಬಾಲಕ ಪೊಲೀಸರಿಗೆ ದೂರು ನೀಡಿದ್ದು, ಈಗಾಗಲೇ 7 ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಸಂತ್ರಸ್ತ ಬಾಲಕ 10ನೇ ತರಗತಿ ಬಾಲಕ ಎಂದು ತಿಳಿದು ಬಂದಿದ್ದು, ತನ್ನ ತಂದೆಯನ್ನು ಕಳೆದುಕೊಂಡಿರುವ ಬಾಲಕ ತಾಯಿಯ ಆರೈಕೆಯಲ್ಲಿದ್ದಾನೆ ಎಂದು ತಿಳಿದು ಬಂದಿದೆ. तुम्हारे आका तुम्हें आका माता चढ़त रो पहले क्या कह रहे हैं ला मजा मारी पकड़ बाप नहीं तुम्हारे आका माता चढ़त रो पहले क्या कह रहे हैं तुम क्या बोले थे तुम क्या बोले थे